ಕುಂದಾಪುರ ತಾಲೂಕು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಂದು ಸಮಸ್ಯೆಯನ್ನು ತಮ್ಮ ಮೂಲಕ ನಾನು ಆರೋಗ್ಯ ಸಚಿವರ ಗಮನಕ್ಕೆ ತರಲು ಬಯಸ್ತೇನೆ. ಈ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಈಗ ಉತ್ತರ ಕೊಟ್ಟಿದೆ, ಕ್ಲಾರಿಫಿಕೇಶನ್ ಇದೆ ಅದರಲ್ಲಿ. ಉತ್ತರಕ್ಕೂ ಮತ್ತು ಅವ್ರು ಹೇಳಿದ್ದಕ್ಕೂ ಸಂಬಂಧ ಇಲ್ಲ, ಹೇಳ್ತೇನೆ ಸರ್. ಈ 100 ಹಾಸಿಗೆಗಳ ಹೆರಿಗೆ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ 2021ರಲ್ಲಿ ಮಂಜೂರಾಗಿದ್ದು, ಇಡೀ ಕಟ್ಟಡವನ್ನ ದಾನಿಗಳ ಸಹಾಯದಿಂದ ಡಾಕ್ಟರ್ ಜಿ ಶಂಕರ್ ಅವರು 5 ಕೋಟಿ ರೂಪಾಯಿಯಲ್ಲಿ ಆ ಕಟ್ಟಡವನ್ನ ಕಟ್ಟಿಕೊಟ್ಟಿದ್ದಾರೆ. ಈ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 150 ಹೆರಿಗೆಯನ್ನ ಮಾಡಲಾಗ್ತದೆ. ಅಲ್ಲದೆ ಪ್ರತಿನಿತ್ಯ 80ರಿಂದ 100 ಹೊರ ರೋಗಿಗಳು ಚಿಕಿತ್ಸೆಗಾಗಿ ಬರ್ತಾರೆ. ಈ ಆಸ್ಪತ್ರೆಗೆ ಕುಂದಾಪುರ ವಿಧಾನಸಭಾ ಕ್ಷೇತ್ರ, ಬೈಂದೂರು ವಿಧಾನಸಭಾ ಕ್ಷೇತ್ರ, ಹತ್ತಿರದ ಭಟ್ಕಳದಿಂದ ಸಹ ರೋಗಿಗಳು ಇಲ್ಲಿ ಭೇಟಿ ಕೊಡುವುದರಿಂದ ಈ ಆಸ್ಪತ್ರೆ ಉತ್ತಮ ಸೇವೆಯನ್ನು ನೀಡಲು ತಜ್ಞ ವೈದ್ಯರ ಅವಶ್ಯಕತೆ ಈ ಆಸ್ಪತ್ರೆಗೆ ಬೇಕಾಗ್ತದೆ. ಸರ್ಕಾರದಿಂದ ಈ ಮಂಜೂರಾದ 100 ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ದಿನದ 24 ಗಂಟೆ ಸೇವೆಗೆ 3 ತಜ್ಞ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞರ ಅವಶ್ಯಕತೆ ಇರ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಅದರೊಟ್ಟಿಗೆ ಶಿಶು ಮತ್ತು ಮಕ್ಕಳ ಆರೋಗ್ಯಕ್ಕಾಗಿ ಚೈಲ್ಡ್ ಸ್ಪೆಷಲಿಸ್ಟ್ ಇದಕ್ಕೆ ಕನಿಷ್ಠ 3 ಡಾಕ್ಟರನ್ನ ತಾವು ಸರ್ಕಾರಕ್ಕೆ ತ್ವರಿತವಾಗಿ ಹೇಳಬೇಕಾಗ್ತದೆ ನೇಮಕ ಮಾಡಲಿಕ್ಕೆ. ಇದರೊಟ್ಟಿಗೆ ಅಲ್ಲಿ ಸಾರ್ವಜನಿಕ ಆಸ್ಪತ್ರೆ ಸಹ ಇದೆ. ಸಾರ್ವಜನಿಕ ಆಸ್ಪತ್ರೆ ಸಹ ಈ ಎಲ್ಲಾ ಕ್ಷೇತ್ರಕ್ಕೂ 2 ಕ್ಷೇತ್ರಕ್ಕೂ ಒಂದೇ ಆಸ್ಪತ್ರೆ ಆದ್ರಿಂದ ಅದರಿಂದ ಡಾಕ್ಟರನ್ನ ನಾವು ಆ ಕಡೆಗೆ ಶಿಫ್ಟ್ ಮಾಡಿದ್ರೆ ಈ ಆಸ್ಪತ್ರೆ ಸಹ ತೊಂದರೆ ಆಗ್ತದೆ. ಆದ್ರಿಂದ ತಾವು ಆರೋಗ್ಯ ಸಚಿವರಿಗೆ ತ್ವರಿತವಾಗಿ 3 ಗೈನಕಾಲಜಿಸ್ಟ್ ಹಾಗೆ ಚೈಲ್ಡ್ ಸ್ಪೆಷಲಿಸ್ಟ್ ಅನ್ನ ತ್ವರಿತವಾಗಿ ನೇಮಕ ಮಾಡದಿದ್ರೆ. ಈಗ ಎಷ್ಟು ಜನ ಇದ್ದಾರೆ? ಇಲ್ಲ, ಅಲ್ಲಿ ಒಬ್ರು ಇಲ್ಲ, ಇಲ್ಲದೆ ಇಲ್ಲ. ಇಲ್ಲಿ ಆಸ್ಪತ್ರೆ ಇದು ಆರೋಗ್ಯದ ವಿಷಯದ ಕಾರಣ ತಕ್ಷಣ ಸರ್ಕಾರ ಇದಕ್ಕೆ ಬರೀ ಉತ್ತರ ಏನ್ ಮಾಡುದು? MLA ಮಾಡಬಹುದು, ಡಾಕ್ಟರ್ ಸುಲಭದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಗೈನಕಾಲಜಿಸ್ಟ್ ಬೇಕು, 1 ಲಕ್ಷ ಕೊಟ್ಟರು ಕೂಡ ಕಡಿಮೆ. ಸರ್ಕಾರ ಏನಂತ ನೋಡುವ. ಮಾನ್ಯ ಅಧ್ಯಕ್ಷರೇ, ಕುಂದಾಪುರದಲ್ಲಿ 100 ಹಾಸಿಗೆ ಇರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು 2021ರಲ್ಲಿ ಮಂಜೂರು ಮಾಡಿದೆ ಕೇಂದ್ರ ಸರ್ಕಾರದ ಈ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ. ಇದರಲ್ಲಿ ಈಗಾಗಲೇ ಮಾನ್ಯ ಸದಸ್ಯರು ಹೇಳಿದಾಗೆ ಅಲ್ಲಿ ಪಕ್ಕದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಕೂಡ ಇದೆ. ಅದರ ಜೊತೆಗೆ ಈ ಆಸ್ಪತ್ರೆಯನ್ನು ಮಂಜೂರು ಮಾಡಿದ್ದಾರೆ. ಒಟ್ಟಾರೆ ಮಂಜೂರಾಗಿರ್ತಕ್ಕಂಥ ಹುದ್ದೆ 182 ಹುದ್ದೆಗಳು ಮಂಜೂರಾಗಿದೆ. ಅದರಲ್ಲಿ 143 ಹುದ್ದೆಗಳು ಭರ್ತಿಯಾಗಿದ್ದಾವೆ. ಇದರಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ 16 ಹುದ್ದೆಗಳು ಮಂಜೂರಾಗಿರ್ತಕ್ಕಂಥದ್ದು. ಅದರಲ್ಲಿ 13 ಹುದ್ದೆಗಳು ಭರ್ತಿಯಾಗಿದ್ದಾವೆ. ಹಾಗಾಗಿ ಇನ್ನು ಏನು ಉಳಿದಿರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಆದಷ್ಟು ಶೀಘ್ರವಾಗಿ ಭರ್ತಿ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಳ್ತೇವೆ ಅಂತ ಹೇಳಿ ಮಾನ್ಯ ಸದಸ್ಯರಿಗೆ ತಿಳಿಸೋದಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಅಗತ್ಯವಾಗಿ ಬೇಕಾಗುವ ಗೈನಕಾಲಜಿಸ್ಟ್ ಅಲ್ಲಿ ಇಲ್ದಿದ್ರೆ ಆಸ್ಪತ್ರೆ ಹೇಗೆ ನಡೆಸಬೇಕು? ಇಲ್ಲ, ಆರೋಗ್ಯ ಸಚಿವ ಚರ್ಚೆ ಮಾಡೋದು. ಅದು AR ಕೃಷ್ಣಮೂರ್ತಿ. ಮಾನ್ಯ ಅಧ್ಯಕ್ಷರೇ,